ಬೈಂದೂರಿನ ಎಡ್ತಡೆ ಗ್ರಾಮ ಪಂಚಾಯತ್ನ ಗಡಿ ಭಾಗದಲ್ಲಿರುವ ಕಲ್ಯಾಣ್ಕಿ, ಕುಂಜಳ್ಳಿ, ಮುದ್ದೋಡಿ ಮತ್ತು ತೋಕ್ತಿ ಗ್ರಾಮಗಳನ್ನು ಕುಗ್ರಾಮಗಳೆಂದೇ ಕರೆಯಬಹುದು. ಬೈಂದೂರಿನ ಸ್ಥಳೀಯರು ಹಾಗೂ ವಿದ್ಯಾರ್ಥಿಗಳು ಪ್ರತಿದಿನ ಬೈಂದೂರಿಗೆ ಬರಬೇಕಾದರೆ ಗಂಗನಾಡು ನದಿಯನ್ನು ದಾಟಿಕೊಂಡು ಬರಬೇಕಾಗಿದೆ. ಆದರೆ ಮಳೆಗಾಲದಲ್ಲಿ ಈ ನದಿಯಲ್ಲಿ ನೀರಿನ ಸೆಳೆತ ಹೆಚ್ಚಾಗಿದ್ದು ಹೊಳೆ ದಾಟಲು ಇಲ್ಲಿನ ಸ್ಥಳೀಯರು ಮರದ ದಿಮ್ಮಿಗಳನ್ನು ಬಳಸಿ ತಾತ್ಕಾಲಿಕ ಕಾಲು ಸುಂಕ ನಿರ್ಮಿಸಿಕೊಂಡಿದ್ರು. ಆದರೆ ಈಗ ಅದು ಮುರಿದು ಬಿದ್ದಿದೆ. ಮಳೆಗಾಲ ಬಂತೆಂದರೆ ಇಲ್ಲಿನ ನಿವಾಸಿಗಳ ಸಂಚಾರ ನರಕಯಾತನೆಯಾಗಿದೆ. ನಿತ್ಯ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸಬೇಕಾಗಿದೆ. ಕಳೆದ 100 ವರ್ಷಗಳಿಂದ ಇಲ್ಲಿನ ನದಿಗೆ ಸಂಪರ್ಕ ಸೇತುವೆ ನಿರ್ಮಾಣದ ಬೇಡಿಕೆ ಇನ್ನೂ ಈಡೇರದ ಕಾರಣ ಪ್ರತಿನಿತ್ಯ ಸ್ಥಳೀಯರು ಪರದಾಡಬೇಕಾಗಿದೆ. ನದಿಗೆ ಸಂಪರ್ಕ ಸೇತುವೆ ಇಲ್ಲದ ಕಾರಣ ಯಾವುದೇ ವಾಹನ ಸಂಚಾರ ಅಸಾಧ್ಯ. ಹಾಗಾಗಿ ಪ್ರತಿದಿನ 100 ವಿದ್ಯಾರ್ಥಿಗಳು ಈ ಕಾಲು ಸಂಕದ ಮೂಲಕ ಕಾಲ್ನಡಿಗೆಯಲ್ಲಿ ಮುದ್ದೋಡಿ, ಬೈಂದೂರು ಶಾಲಾ ಕಾಲೇಜುಗಳಿಗೆ ಹೋಗಬೇಕಾಗಿದೆ. ಅಲ್ಲದೆ ಇಲ್ಲಿನ ವಯೋವೃದ್ಧರು, ಗರ್ಭಿಣಿಯರು ಹಾಗೂ ರೋಗಿಗಳು ತುರ್ತು ಚಿಕಿತ್ಸೆ ಪಡೆಯಲು ಅಸಾಧ್ಯ ಎಂದು ಇಲ್ಲಿನ ಗ್ರಾಮಸ್ಥರು ಜನಪ್ರತಿನಿಧಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂಕ ಬಿದ್ದು ಹೋಗಿ ಸಾಮಾನ್ಯ 3-4 ದಿವಸ ಆಯಿತು, 4-5 ದಿವಸ ಆಯಿತು ಬಿದ್ದು ಹೋಗಿ. ಆಮೇಲೆ ಎರಡನೇ ಅದನ್ನ ಎತ್ತಿಗೂ ನಮ್ಮ ಕೂಡ ಜನಗಿನ ಸವಲತ್ತು ಭಾಳ ಕಡಿಮೆ ಆಯಿತು. ಹಾಗೆ ಶಾಲೆ ಮಕ್ಕಳು ಸಾಮಾನ್ಯ 50-60 ಮಕ್ಕಳು ಇದ್ದು ಪಾಪ ಅವಕ್ಕೂ ತಾಪತ್ರ ತೊಂದರೆ ಆಯಿತು. ಹಾಗಿರುವಾಗ ಈಗ ನಮ್ಗೆ ದಾಟುವುದೇ ಭಾಳ ಕಷ್ಟ ಆಯಿತು. ಈಗ ಮನೆ ಸಾಮಾನ್ಯ ಅಲ್ಲ, ಸಾಮಾನ್ಯ 50 ಮನೆ ಇತ್ತು. ಎಲ್ಲರಿಗೂ ಸಮಸ್ಯೆ. ಜನಪ್ರತಿನಿಧಿಗಳು ನಾವು ಮಾಡ್ತೊಂದು ಆವಾಗಲೇ ಹೇಳಿದರು, ಅವ್ರು ಬರಲೂ ಇಲ್ಲ, ಮಾಡಲೂ ಇಲ್ಲ, ಮುದ್ದಮ್ ಮಾಡ್ತು ಅಂತ ಹೇಳಿದರು. ಸದ್ಯ ಗ್ರಾಮಗಳಿಗೆ ವಿದ್ಯುತ್ ಸೌಲಭ್ಯ ದೊರೆತಿದ್ದು ಇಲಾಖೆಯ ನಿರ್ವಹಣೆ ಕೊರತೆಯಿಂದ ಸರಿಯಾಗಿ ವಿದ್ಯುತ್ ನೀಡುತ್ತಿಲ್ಲ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು. ಬೈಂದೂರಿನಿಂದ ಮುದ್ದೋಡಿಯ ತನಕ ಡಾಂಬರೀಕರಣಗೊಂಡ ರಸ್ತೆ ಇದ್ದು ಕಲ್ಯಾಣ್ಕಿ, ಕುಂಜಳ್ಳಿ, ತೋಕ್ತಿ ಮೊದಲಾದ ಊರುಗಳಿಗೆ ರಸ್ತೆಯೇ ಇಲ್ಲವಾಗಿದೆ. ಈಗಾಗಲೇ ಶಾಸಕರು, ಸಂಸದರು, ಉಸ್ತುವಾರಿ ಸಚಿವರು ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳಿಗೂ ಮನವಿ ಸಲ್ಲಿಸಿದ್ದು ಭರವಸೆ ಹೊರತುಪಡಿಸಿದರೆ ಬೇಡಿಕೆ ಮಾತ್ರ ಈಡೇರದೆ ಹಾಗೆ ಉಳಿದಿದೆ. ಒಟ್ಟಿನಲ್ಲಿ ಈ ಭಾಗದ ಜನರಿಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಹಾಗೂ ಬಹುದಿನದ ಬೇಡಿಕೆಯಾದ ಸಂಪರ್ಕ ಸೇತುವೆಯನ್ನು ನಿರ್ಮಿಸಿಕೊಡುವುದರ ಮೂಲಕ ಸರ್ಕಾರ ಶೀಘ್ರ ಸಮಸ್ಯೆಗೆ ತಿಲಾಂಜಲಿ ಹಾಡಲಿ ಎಂಬುದು ನಮ್ಮ ಆಶಯ. ಮಹೇಶ್ ಗಾಣಿಗ, ಸ್ಪಂದನ ನ್ಯೂಸ್, ಬೈಂದೂರು.